ನಮಸ್ತೆ ವೀಕ್ಷಕರೇ, ಮಾಣಿಕ್ಯ ಮತ್ತು ನೀಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮಾಣಿಕ್ಯ, ಪದ್ಮರಾಗ, ಕೆಂಪು ಈ ಎಲ್ಲವೂ ಕೂಡ ಮಾಣಿಕ್ಯದ ಹೆಸರುಗಳೇ ಆಗಿದೆ. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಬಸವಣ್ಣನವರು ತಿಳಿಸಿದ್ದಾರೆ. ಆದರೆ ಈ ಮಾಣಿಕ್ಯಕ್ಕೆ ದೀಪ್ತಿ ಬಂದದ್ದಾದರೂ ಎಲ್ಲಿಂದ ಎಂಬ ಕುತೂಹಲ ನಮ್ಮನ್ನು ಕಾಡಬಹುದು. ಮಾಣಿಕ್ಯನ ಸುಟ್ಟು ಭಸ್ಮ ಮಾಡಿದರೆ ಅದರಲ್ಲಿ ಸಿಗೋದು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋ ಒಂದು ರಾಸಾಯನಿಕ. ಆದರೆ ಮಾಣಿಕ್ಯದಿಂದ ಈ ರಾಸಾಯನಿಕನ ತೆಗೆಯೋಕ್ಕಾಗೋದಿಲ್ಲ, ಯಾಕಂದರೆ ಅದರಲ್ಲಿ ಬೇರೆ ಅದಿರು ಕೂಡ ಇದೆ. ಈ ಮಾಣಿಕ್ಯ ಏನಿದ್ರೂ ಸೌಂದರ್ಯವನ್ನು ಸೂಸುವ ಕಾಯಕವನ್ನಷ್ಟೇ ಮಾಡುತ್ತೆ. ಇನ್ನು ಈ ಮಾಣಿಕ್ಯಕ್ಕೆ ಸುಮಾರು 20 ಶತಮಾನಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ. ಬರ್ಮಾ ಎಂಬ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದ, ಅಂದರೆ ಲೂಟಿ ಹೊಡೆಯುತ್ತಿದ್ದ ಸಂದರ್ಭದಲ್ಲಿ ಮಾಣಿಕ್ಯ ರತ್ನದ ಗಣಿಗಳು ಎಲ್ಲವೂ ಪ್ರಭುತ್ವಕ್ಕೆ ಒಳಪಟ್ಟವು. ಮಾಣಿಕ್ಯದ ರತ್ನಗಳಿಗೆ ಬರ್ಮಾ ಹಿಂದಿನಿಂದಲೂ ಹೆಸರುವಾಸಿಯಾಗಿದೆ. ಆದ್ದರಿಂದ ಅಲ್ಲಿ ರತ್ನಗಳ್ಳರಿಗೇನು ಕೊರತೆಯಾಗಲಿಲ್ಲ. ಆದರೆ ಬರ್ಮಾ ರೂಬಿ ಎಂದು ಖ್ಯಾತವಾಗಿದ್ದ ಮಾಣಿಕ್ಯವನ್ನು ಕದ್ದವರಿಗೆ ನೇಣು ಶಿಕ್ಷೆ ಆಗ್ತಿತ್ತು. ಬರ್ಮಾ ದೇಶದ ಮಾಂಗೋವ್ ಪಟ್ಟಣದಿಂದ ಸ್ವಲ್ಪ ದೂರದಲ್ಲೇ ಮಾಣಿಕ್ಯದ ಗಣಿಗಳಿವೆ. 20ನೇ ಶತಮಾನದ ಆದಿಯಲ್ಲೇ ಒಂದು ಗಣಿಯಲ್ಲಿ ಸುಮಾರು 100.32 ಕ್ಯಾರೆಟ್ನಷ್ಟು ತೂಕ ಮಾಣಿಕ್ಯ ಸಿಕ್ತಿತ್ತು. ಮಾರ್ಟಿನ್ ಎಂಬಾತ ಅದನ್ನು ಕೊಂಡುಕೊಂಡು ಅಮೆರಿಕದ ಆಗಿನ ಶ್ರೀಮಂತ ಮಹಿಳೆ ಎಡಿತ್ ಡಿ ಲಾಂಗ್ ಎಂಬಾಕೆಗೆ ಮಾರಿದ ಪ್ರತಿಷ್ಠೆಯ ಸಂಕೇತ ಅಂತ ಆಕೆ ಅಮೆರಿಕನ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿಗೆ ದಾನವಾಗಿ ನೀಡಿದ್ಲು. ಅಂದಿನಿಂದ ಡಿ ಲಾಂಗ್ ಸ್ಟಾರ್ ರೂಬಿ ಎಂದೇ ಪ್ರಸಿದ್ಧಿ ಪಡಿತು. ಇದು ಒಂದು ದೊಡ್ಡ ಬೆಟ್ಟದ ನೆಲ್ಲಿಕಾಯಿಯಷ್ಟು ಗಾತ್ರವನ್ನು ಹೊಂದಿದೆಯಂತೆ. ಬಾದಾಮಿ ಆಕಾರ ಕಾಬೂಷನ್ ಮಾದರಿಯಲ್ಲೇ ಶಿಲ್ಪ ಕಟ್ಟಿದ್ದರು. ಅಂದರೆ ತಲ ಸಪಾಟು, ಅದರ ಮೇಲೆ ಗುಮ್ಮಟ. ಈ ಬಗೆಯ ಶಿಲ್ಪಕಲೆಯಿಂದಲೇ ಮಾಣಿಕ್ಯ ಬೆಳಕನ್ನು ಪ್ರತಿಫಲಿಸುವುದು ಹೆಚ್ಚುತ್ತದೆ. ಇಡೀ ಮಾಣಿಕ್ಯವನ್ನು ಬೆಳಗುತ್ತೆ. ಆದರೆ ಡಿ ಲಾಂಗ್ ರೂಬಿಯ ವಿಶೇಷ ಅಂದರೆ ಇದು ನಕ್ಷತ್ರಾಕಾರದ ಬೆಳಕನ್ನು ಹೊಮ್ಮಿಸುತ್ತೆ. ಕೆಂಬಣ್ಣ ಅಂದರೆ ಕಡು ಕೆಂಪಲ್ಲ, ನೇರಳೆ ಬಣ್ಣದ ಸ್ಪರ್ಶ. ಇಂಥವನ್ನು ನಕ್ಷತ್ರ ಮಾಣಿಕ್ಯ ಅಂತಾನೇ ಕರೀತಾರೆ. ನಕ್ಷತ್ರ ಮಾಣಿಕ್ಯದ ಗರ್ಭದಲ್ಲಿ ರೋಟೇಲ್ ಟೈಟಾನಿಯಂ ಆಕ್ಸೈಡ್ ಸಣ್ಣ ಸಣ್ಣ ಸೂಜಿ ರೂಪದಲ್ಲಿ ತೂರಿಕೊಂಡಿರುತ್ತೆ. ಆದರೆ ಅದರಲ್ಲೂ ಒಂದು ಜ್ಯಾಮಿತಿ ಆಕಾರ ಇದೆ. ಖನಿಜದ ಅಕ್ಷಕ್ಕೆ ಸಮಾಂತರವಾಗಿ ಇರದೆ ಇದು ಲಂಬಕೋನದಲ್ಲಿರುತ್ತೆ. ಈ ಸೂಜಿಗಳು ಪರಸ್ಪರ 60 ಡಿಗ್ರಿ ಕೋನದಲ್ಲಿ ಒಳಗೊಂಡಿರುತ್ತೆ. ಇದರ ಮೇಲೆ ಬೆಳಕು ಬಿದ್ದ ತಕ್ಷಣ ನಕ್ಷತ್ರ ರೂಪದಲ್ಲಿ ಬೆಳಕು ಹೊರಹೊಮ್ಮುತ್ತೆ. ನೆಲ್ಲಿಕಾಯಿಯ ಗೆರೆ ರೀತಿ ನಕ್ಷತ್ರ ರೂಪದಲ್ಲಿ ಬೆಳಕು ತನ್ನ ಕಣವನ್ನು ಪಸರಿಸುತ್ತೆ. ಇದನ್ನು ನೋಡೋದೇ ಒಂದು ಅದ್ಭುತ. ಇಡೀ ರತ್ನದ ತುದಿವರೆಗೆ ಈ ಬೆಳಕು ಬಾಹುಗಳಂತೆ ವಿಸ್ತರಿಸುತ್ತೆ. 1964ರಲ್ಲಿ ಈ ರೂಬಿಯ ಮೇಲೆ ಕಳ್ಳರ ಕಣ್ಣು ಬಿತ್ತು. ಇದರ ಜೊತೆಗೆ ಸ್ಟಾರ್ ಆಫ್ ಇಂಡಿಯಾ ಅನ್ನೋ ಹೆಸರಿನ ನೀಲವೂ ಕಳವಾಯಿತು. ಒಟ್ಟು $4 ಲಕ್ಷದ ಮೌಲ್ಯದ ರತ್ನಗಳು ರಾತ್ರೋರಾತ್ರಿ ಕಾಣೆಯಾದವು. ಕೊನೆಗೆ $25,000 ಕೊಟ್ಟು ಕಳ್ಳರು ನಿರ್ದೇಶಿಸಿದ ಜಾಗದಲ್ಲಿ ಈ ರತ್ನವನ್ನು ಮರಳಿ ಪಡೆಯಬೇಕಾಯಿತು. ಈ ಮಾಣಿಕ್ಯಕ್ಕೆ ಆಕರ್ಷಕ ಕೆಂಬಣ್ಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ನಮ್ಮನ್ನು ವಿಸ್ಮಯಗೊಳಿಸಬಹುದು. ವೀಕ್ಷಕರೇ, ಇದು ನಿಸರ್ಗ ಬಣ್ಣದೊಂದಿಗೆ ಚಿನ್ನಾಟವಾಡುತ್ತೆ. ಯಾವ ಜಾಗದಲ್ಲಿ ಸಿಕ್ಕ ಮಾಣಿಕ್ಯಗಳು ಯಾವುದೆಂದು ಹೇಳಿಬಿಡ್ಬೋದು. ಅತಿ ನೇರಳೆ ಕಿರಣಗಳಿಗೆ ಒಡ್ಡಿದಾಗ ಡಿ ಲಾಂಗ್ ಮಾಣಿಕ್ಯವು ಸೇರಿದಂತೆ ಬರ್ಮಾದ ಮಾಣಿಕ್ಯಗಳು ಕೆಂಪು ಸ್ಫುರದೀಪ್ತಿ ಹೊರಡಿಸುತ್ತೆ. ಶ್ರೀಲಂಕಾದ ಮಾಣಿಕ್ಯಗಳು ಕಿತ್ತಳೆ ಕೆಂಪನ್ನು ಸೂಸುತ್ತೆ. ಹೆಚ್ಚು ಕಬ್ಬಿಣದ ಅಂಶವನ್ನು ಹೊಂದಿರೋ ಥೈಲ್ಯಾಂಡ್ ಮಾಣಿಕ್ಯಗಳು ಸ್ವಲ್ಪ ಮಂಕಾಗಿರುತ್ತೆ. ಸಾಮಾನ್ಯವಾಗಿ ರತ್ನಪ್ರಿಯರಿಗೆ ಇವೆಲ್ಲ ಅರ್ಥ ಆಗದೇ ಇರೋ ಸಂಗತಿಗಳು. ಆದರೆ ರತ್ನಪಡಿ ವ್ಯಾಪಾರಿಗಳಿಗೆ ಇದು ಮುಖ್ಯ. ಯಾಕಂದರೆ ವಜ್ರವನ್ನು ಬಿಟ್ಟರೆ ಅತಿ ಹೆಚ್ಚು ಮೌಲ್ಯ ಇರೋದೇ ಮಾಣಿಕ್ಯಗಳಿಗೆ. ಇನ್ನು ಮಾಣಿಕ್ಯದ ಸೋದರ ನೀಲ. ಆವಾಗಲೇ ಹೇಳಿದಂತೆ ಡಿ ಲಾಂಗ್ ಮಾಣಿಕ್ಯದ ಜೊತೆಗೆ ಸ್ಟಾರ್ ಆಫ್ ಇಂಡಿಯಾ ಅನ್ನೋ ರತ್ನ ಕೂಡ ಕಳುವಾಗಿತ್ತು. ಇದೊಂದು ದೊಡ್ಡ ನೀಲಮಣಿ. ಇದು ಸಿಕ್ಕಿದ್ದು ಶ್ರೀಲಂಕಾದಲ್ಲಿ. ಇದರ ತೂಕ ಬರೋಬ್ಬರಿ 536 ಕ್ಯಾರೆಟ್ ತೂಕ. ಮಾಣಿಕ್ಯ ಮತ್ತು ನೀಲ ಒಂದೇ ತಾಯಿಯ ಮಕ್ಕಳಿದ್ದಂತೆ, ಬಣ್ಣ ಮಾತ್ರ ಬೇರೆ. ಇದರ ಗರ್ಭದಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಇದೆ. ಇಲ್ಲಿ ನೀಲ ಸ್ಫಟಿಕಕ್ಕೆ ರಂಗು ಬಂದಿರೋದು ಟೈಟಾನಿಯಂ ಧಾತುವಿನಿಂದ. ಓಕೆ ಫ್ರೆಂಡ್ಸ್, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಭೇಟಿ ಮಾಡೋಣ. ಜೈ ಹಿಂದ್.